ಹಿರಿಯೂರು ಕ್ಷೇತ್ರದ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ನಗರಸಭೆ ಆಡಳಿತ ಮಂಡಳಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿರುವುದು ಸದ್ಯಕ್ಕೆ ದೂರವಾದ ವಿಚಾರವೆಂದು ನಗರಸಭಾ ಅಧ್ಯಕ್ಷರಾದ ಶಂಕುನೀಸಾ ಹೇಳಿದರು. ಹಿರಿಯೂರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ನಗರಸಭೆ ವತಿಯಿಂದ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಂಕುನೀಸಾ ಅವರು ಜಿಲ್ಲೆಯ ಹಿರಿಯೂರು ತಾಲೂಕಿನ ಹಿರಿಯೂರು ನಗರದಲ್ಲಿನ ನಗರಸಭೆ ಜಾಗಗಳನ್ನು ಗುರುತಿಸಿ ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಿಸಿರುವಂತಹ ಅನೇಕ ಉತ್ತಮ ಕೆಲಸ ಕೈಗೊಳ್ಳಲಾಗಿದ್ದು, ಈ ಬಗ್ಗೆ ಮೊನ್ನೆ ಚಿತ್ರದುರ್ಗದಲ್ಲಿ ನಡೆದ ಮೀಟಿಂಗ್ನಲ್ಲಿ ಜಿಲ್ಲಾಧಿಕಾರಿಗಳು ಹಿರಿಯೂರು ನಗರಸಭೆ ಉತ್ತಮ ಕೆಲಸಗಳನ್ನು ಮಾಡುತ್ತಿದೆ ಎಂಬುದಾಗಿ ಸರ್ಟಿಫಿಕೇಟ್ ಸಹ ನೀಡಿದ್ದಾರೆ. ಆದರೆ ಕ್ಷೇತ್ರದ ಶಾಸಕರು ನಗರಸಭೆ ಆಡಳಿತ ಮಂಡಳಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿರುವುದು ನಿಜಕ್ಕೂ ಸತ್ಯಕ್ಕೆ ದೂರವಾದ ಮಾತು ಎಂದರು. ನಗರಸಭೆ ವತಿಯಿಂದ ಸ್ಯಾನಿಟೈಸರ್ ಖರೀದಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಶಾಸಕರ ಆರೋಪಕ್ಕೆ ಉತ್ತರಿಸಿ, ನಾವು ನಗರಸಭೆಗೆ ಬರುವುದಕ್ಕಿಂತ ಮುಂಚಿತವಾಗಿ ಅಂದಿನ ಜಿಲ್ಲಾಧಿಕಾರಿಗಳೇ ಈ ಟೆಂಡರ್ ಕರೆದಿದ್ದು, ಅವರ ಕಾಲದಲ್ಲೇ ಅದರ ಬಿಲ್ಲು ಸಹ ಆಗಿ ಹೋಗಿದೆ, ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದರು. ಆಶ್ರಯ ಸಮಿತಿ ಮನೆಗಳು ಹಾಗೂ ಸ್ಲಂ ಬೋರ್ಡ್ ಮನೆಗಳಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಶಾಸಕರ ಆರೋಪಕ್ಕೆ ಉತ್ತರಿಸಿದ ಪ್ರಕಾಶ್, ಆಶ್ರಯ ಸಮಿತಿ ಮನೆಗಳು ಹಾಗೂ ಸ್ಲಂ ಬೋರ್ಡ್ ಮನೆಗಳಾಗಲಿ ನಗರಸಭೆ ಕಚೇರಿ ವ್ಯಾಪ್ತಿಗೆ ಬರುತ್ತದೆ ಅಷ್ಟೇ, ಆದರೆ ಅದು ನೇರವಾಗಿ ಶಾಸಕರ ಆಡಳಿತ ಹಾಗೂ ನಗರಸಭೆ ಅಧ್ಯಕ್ಷರ ಅಧೀನದಲ್ಲಿ ಬರುತ್ತದೆ. ನಗರಸಭೆಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ, ನಾವು ಅದರಲ್ಲಿ ಭಾಗಿಯಾಗಿಲ್ಲ ಎಂದು ಹೇಳಿದರು. ಶಾಸಕರು ತಾನು ತಂದಿರುವ 100 ಕೋಟಿ ಅನುದಾನವನ್ನು ನಗರಸಭೆ ವತಿಯಿಂದ ಸುಳ್ಳು ಆರೋಪಗಳ ಪತ್ರ ಬರೆದು ಅನುದಾನವನ್ನು ವಾಪಸ್ ಕಳಿಸಲಾಗಿದೆ ಎಂಬ ಆರೋಪಕ್ಕೆ ಉತ್ತರಿಸಿದ ಅವರು, ನಮ್ಮ ಕೌನ್ಸಿಲ್ ಬಾಡಿ ಬರುವುದಕ್ಕೆ ಮುಂಚೆಯೇ ಆ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು, ಈ ಕ್ರಿಯಾ ಯೋಜನೆಯಲ್ಲಿ ಮಾಡಿದ ಕಾಮಗಾರಿಗಳಿಗೆ ಮತ್ತೆ ಟೆಂಡರ್ ಕರೆಯಲಾಗಿದ್ದು, ಸುಮಾರು 50 ಲಕ್ಷ ರೂಪಾಯಿಗಳ ಕಾಮಗಾರಿ ಡೂಪ್ಲಿಕೇಟ್ ಆಗಿರುತ್ತದೆ. ಆದ್ದರಿಂದ ಈ ಹಣ ವಾಪಸ್ ಹೋಗಿದೆ ಎಂದರು. ಕರ್ನಾಟಕ ಸರ್ಕಾರ ಚಿತ್ರದುರ್ಗ ಜಿಲ್ಲೆಯ ಎಲ್ಲಾ ತಾಲೂಕುಗಳ ನಗರಸಭಾ ಹಾಗೂ ಪುರಸಭೆಗಳಿಗೆ ಕೊರೋನಾ ಕಾಲಾವಧಿಯಲ್ಲಿ ಎಸ್ಎಫ್ಸಿ ಅನುದಾನದಡಿ ಪೂರ್ಣಗೊಂಡ ಕಾಮಗಾರಿಗಳಿಗೆ ಮಾತ್ರ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಯಾವುದೇ ಹೊಸ ಕಾಮಗಾರಿಗಳನ್ನು ಮಾಡಬಾರದು ಎಂಬುದಾಗಿ ಸರ್ಕಾರ ಸುತ್ತೋಲೆ ಸಹ ಹೊರಡಿಸಿದ್ದು, ಇದರಿಂದ ಎಲ್ಲಾ ನಗರಸಭೆಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ ಎಂಬುದಾಗಿ ಸುತ್ತೋಲೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶಿಸಿದರು. ನಗರಸಭೆಯಲ್ಲಿ ಹಲವಾರು ವಿಷಯದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪ ಮಾಡಿರುವ ಕ್ಷೇತ್ರದ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ಅವರು, ಇದಕ್ಕೆ ಪೂರಕವಾದ ಸಾಕ್ಷಿ ಪುರಾವೆಗಳು ಏನಾದರೂ ಅವರ ಬಳಿ ಇದ್ದರೆ ಅದನ್ನು ಸಾಬೀತುಪಡಿಸಲಿ. ಈ ರೀತಿ ನಿರಾಧಾರವಾಗಿ ನಗರಸಭೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ನೇತೃತ್ವದ ಕೌನ್ಸಿಲ್ ಬಾಡಿ ಮೇಲೆ ಆರೋಪ ಮಾಡುವುದು ಸರಿಯಲ್ಲ. ಅವರು ಆರೋಪ ಮಾಡಬೇಕೆಂಬ ಕಾರಣಕ್ಕೆ ಆರೋಪ ಮಾಡಿದ್ದಾರೆ ಎಂದರಲ್ಲದೆ, ನಮ್ಮ ಕೌನ್ಸಿಲ್ ಬಾಡಿ ಕಳೆದ 1 ವರ್ಷದಲ್ಲಿ ನಗರಸಭೆಯಲ್ಲಿ ಆಡಳಿತಾತ್ಮಕ ಸುಧಾರಣೆಗೋಸ್ಕರ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಲಿದ್ದು, ನಗರದಲ್ಲಿರುವ ಆಸ್ತಿಗಳ ತಿರುಚುವಿಕೆಯಾಗಬಾರದು ಎಂಬ ಉದ್ದೇಶದಿಂದ ಆಸ್ತಿಗಳ ವಿವರಗಳನ್ನಷ್ಟು ಸ್ಕ್ಯಾನ್ ಮಾಡಿಸಲಾಗಿದೆ. ಅಕ್ಕಪಕ್ಕದ ಪಂಚಾಯಿತಿಗಳಿಂದ ಬಂದಂತಹ ಖಾತೆಗಳನ್ನು ಸಹ ಅಪ್ಡೇಟ್ ಮಾಡಿಸಿದ್ದೇವೆ. ಅಲ್ಲದೆ ನಗರದ ನಾಗರಿಕರಿಗೆ ಸ್ಪಂದಿಸುವಂತಹ ಆಡಳಿತ ನೀಡಿದ್ದೇವೆ ಎಂದು ಹೇಳಿದರು. ನಮ್ಮೇಲೆ ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರ ಮಾಡ್ತಾರೆ, ಇವರು ಬಹಳ ಭ್ರಷ್ಟಾಚಾರ ಮಾಡ್ತಾರೆ. ಯಾವುದೇ ನಿರಾಧಾರವಾದಂಥ ಆರೋಪ. ಇದುವರೆಗೂ ನಾವೆಲ್ಲರೂ ಪರ್ಸೆಂಟೇಜು ಮತ್ತೊಂದು ಇಸ್ಕೊಂಡಿದ್ದೀವಿ ಅನ್ನೋದಕ್ಕೆ ಎಲ್ಲೂ ಪುರಾವೆಗಳಾಗಲಿ ಇನ್ನೊಂದಾಗಲಿ ಜನಸಾಮಾನ್ಯರ ಬಾಯಲಾಗಲಿ ಇಲ್ಲ. ಇದು ನಮ್ಮ ಮೇಲೆ ದೋಷಾರೋಪಣೆ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಈ ಕಳೆದ 1 ವರ್ಷದಲ್ಲಿ ನಗರಸಭೆಯಲ್ಲಿ ಆಡಳಿತಾತ್ಮಕ ಸುಧಾರಣೆಗೋಸ್ಕರ ನಾವು ಭಾಳಷ್ಟು ಕಾರ್ಯಗಳನ್ನು ಮಾಡಿದ್ದೀವಿ. ಮೊದಲನೇದಾಗಿ ಇಡೀ ಹಿರಿಯೂರಲ್ಲಿ ಎಷ್ಟು ಪ್ರಾಪರ್ಟಿಗಳಿದಾವೋ ಅಷ್ಟು ಪ್ರಾಪರ್ಟಿಗಳನ್ನ ನಾವು ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಆ ಡಾಕ್ಯುಮೆಂಟ್ಗಳು ಮತ್ತೆ ಮುಂದಿನ ದಿನಗಳಲ್ಲಿ ಯಾರು ತಿದ್ದಬಾರ್ದು, ಇನ್ನೊಂದು ಮಾಡಬಾರ್ದು, ಅವು ಭಾಳ ಪ್ರೀಶಿಯಸ್ಸು, ಅವು ಹಂಗೆ ಉಳಿಬೇಕು ಅಂತ ಮಾಡಿದ್ವಿ. ಎರಡನೇದು, ಹಳ್ಳಿಗಳಿಂದ ಬಂದಂಥ ಖಾತೆಗಳೇನಿದ್ದಾವೆ, ನಮ್ಮ ಅಕ್ಕಪಕ್ಕ ಪಂಚಾಯತಿಗಳಿಂದ ಬಂದಂಥ ಖಾತೆಗಳನ್ನ ಆ ಬುಕ್ಗಳನ್ನ ಅಪ್ಡೇಟ್ ಮಾಡಿಸಿದ್ದೀವಿ. ಎಷ್ಟು ಖಾತೆ ಇಲ್ಲಿ ತನಕ ನಾವು ತಗೊಂಡಿದ್ದೀವಿ, ಎಷ್ಟು ಖಾತೆ ಇದ್ದಾವೆ ಅದನ್ನು ಲೆಕ್ಕಾನುಸಾರವಾಗಿ 16 ಬುಕ್ಗಳಲ್ಲಿ ಬರೆಸಿ ಆವಾಗಿನ ಕಮಿಷನರ್ಗಳು ಮತ್ತು ಆರ್ಒಗಳ ಹತ್ರ ಅವಾಗವಾಗಲೇ ಸಿಗ್ನೇಚರ್ ಮಾಡಿಸಿ ಪ್ರತಿ ಪೇಜ್ಗಳು ಸಿಗ್ನೇಚರ್ ಮಾಡಿಸಿದ್ದೀವಿ. ಭ್ರಷ್ಟಾಚಾರದ ಆರೋಪವೇ ಸುಳ್ಳು. ಮೂರನೇದಾಗಿ ಶಾಸಕರು ಹೇಳ್ತಾರೆ, ಇವರು ನಾನು ತಂದಂಥ ವಿಶೇಷ ಅನುದಾನ 3 ಕೋಟಿ ರೂಪಾಯಿನ ಇವರು ವಾಪಸ್ ಕಳಿಸ್ತಾರೆ, ಅದ್ರ ಬಗ್ಗೆ ಇದ್ದ ಒಂದು ಸಲದ ಪತ್ರಗಳನ್ನೆಲ್ಲ ಬರ್ಬೋದು. ಆ 3 ಕೋಟಿ ರೂಪಾಯಿ ನಾವು ಬಾಡಿ ಬರೋದಕ್ಕಿಂತ ಮುಂಚೆನೇ ಬಂದು ಅದಕ್ಕೆ ಕ್ರಿಯಾ ಯೋಜನೆ ಮಾಡಿಸಿರ್ತಾರೆ.
ಆ ಕ್ರಿಯಾ ಯೋಜನೆಯಲ್ಲಿ ಲೋಪ ಇರುತ್ತೆ. 50 ಲಕ್ಷ ಕೆಲಸ ಅದರಲ್ಲಿ ಡ್ಯೂಪ್ಲಿಕೇಟ್ ಆಗಿರ್ತದೆ ಮತ್ತೆ ಓವರ್ಲ್ಯಾಪ್ ಆಗಿರುತ್ತೆ. ಆಗಿರ್ತಕ್ಕಂಥ ಕಾಮಗಾರಿಗಳಿಗೆ ಮತ್ತೆ ಟೆಂಡರ್ನ ಕರೆದಿರ್ತಾರೆ. ಇದು ತಪ್ಪು. ಈ 50 ಲಕ್ಷ ತೆಗೆದು ಬೇರೆ ಹೋದಾಗ ನಮ್ಮ ಮೇಲೆ ಸುಮ್ಮನೆ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ನಾವು ಟೌನಲ್ಲಿರೋದು ಸಣ್ಣ ಪುಟ್ಟ ಆಸ್ತಿನೆಲ್ಲ ಹುಡುಕಿ ಅದನ್ನೆಲ್ಲ ಇದಕ್ಕೆ ಕೊಡ್ತಾ ಇದ್ದೀವಿ ಅಂಗನವಾಡಿಗೆ. ಅದು 17 ಅಂಗನವಾಡಿ ಆಗ್ತಾ ಇದೆ ನಮ್ಮದ್ರಲ್ಲಿ. ಅದು ದಿಶಾ ಮೀಟಿಂಗಲ್ಲಿ ಎತ್ತಿ ನಮ್ಮನ್ನು ತೋರಿಸಿದ್ರು. ಇವ್ರು ನಗರಸಭೆಯವರು ಇಷ್ಟು ಇದನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ಅಂತ ನಮ್ಮನ್ನು ಎತ್ತಿ ಅಲ್ಲಿ ಮೀಟಿಂಗಲ್ಲಿ ತೋರಿಸಿ ಉತ್ತಮವಾಗಿ ಕೊಟ್ಟಿದ್ದಾರೆ ಇವರು ನಗರಸಭೆಯಿಂದ ಅಂತ ಬೇರೆಯವ್ರಿಗೆಲ್ಲ ನಮ್ಮ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ರು. ನನಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ಅಲ್ಲಿ ಸರ್ಟಿಫಿಕೇಟ್ ಮಾಡಿದ್ದಾರೆ ನಮ್ಗೆ. ಅಲ್ಲೆಲ್ಲ ನಾವೆಲ್ಲ ಚೆನ್ನಾಗಿ ಮಾಡ್ತಿದ್ದೀವಿ. ಸುಮ್ಮನೆ ನಮ್ಮ ಮೇಲೆ ಆರೋಪ ಭ್ರಷ್ಟಾಚಾರ ಅಂತ. ನೀವೇ ಸಾರ್ವಜನಿಕರು ಕೇಳ್ರಿ, ಏನಾದರೂ ನಗರಸಭೆಯಿಂದ ಭ್ರಷ್ಟಾಚಾರ ಮಾಡ್ತಿದ್ದಾರಾ, ಏನು ಮಾಡ್ತಿದ್ದಾರೆ, ಎಲ್ಲಿ ದುಡ್ಡಿಸ್ಕೊಂಡಿದ್ದೀವಿ, ನಾವು ಏನು ಮಾಡ್ತಿದ್ದೀವಿ ಅಂತ ಕೇಳಿ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ಇದು ಯಾರೋ ಒಬ್ಬರು ಹೇಳಿದಾಗ ಅದನ್ನು ಬರ್ಕೊಂಡು ಟಿ ವಿಯವರು ಮಾಧ್ಯಮದವರು ಹೇಳೋದು ಅದು ನಮಗೇನೋ ತಪ್ಪ ಅನಿಸುತ್ತೆ ತುಂಬ ನಮ್ಮ ಮೇಲೆ. ತದನಂತರ ತಮ್ಮ ಗಮನಕ್ಕೆ ಇನ್ನೊಂದು ವಿಚಾರ ತಗೊಳ್ಳೋಕೆ ಇಷ್ಟಪಡ್ತೇನೆ. ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ 2017ರಲ್ಲಿ. ಯಾವುದೇ ಪೂರ್ಣಗೊಂಡಲ್ಲೇ ಇರ್ತಕ್ಕಂಥ ಲೇಔಟ್, ಯಾವುದು ಸಂಪೂರ್ಣವಾಗಿ ಡೆವಲಪ್ ಆಗದಲ್ಲೇ ಇರ್ತಕ್ಕಂಥವನ್ನ ನೀವು ಖಾತೆ ಮಾಡಬಹುದು. ಮೊನ್ನೆ ಶಾಸಕರು ಆರೋಪ ಮಾಡ್ತಾ ಹೇಳ್ತಾರೆ, ಅಲ್ಲಿ ಈ ಖಾತೆ ಕೊಡೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥದ್ದು ಯಾರು ಜನರಿಗೆ ಸ್ಪಂದಿಸ್ತಾನೆ ಇಲ್ಲ. ಅದು ಜನ ಸ್ಪಂದನೆ ಇದ್ದಂಥ ಒಂದು ನಗರಸಭೆಯಲ್ಲಿ ಈ ತಮ್ಮ ಗಮನಕ್ಕೆ ತರ್ತೀನಿ ನಾನು. ನಗರಸಭೆ ನಿಯಮಬಾಹಿರವಾಗಿ ತೆರೆದ ಖಾತೆಗಳನ್ನು ರದ್ದುಪಡಿಸುವ ಕುರಿತು ಸುತ್ತೋಲೆ ಕಳಿಸ್ತಾರೆ ಸರ್ಕಾರ. ಓಲ್ಡ್ ಟೌನ್ ಅಂದರೆ ನಮ್ಮ ಹಿರಿಯೂರು ಗ್ರಾಮ ಮತ್ತು 100% ಡೆವಲಪ್ ಆಗಿರ್ತಕ್ಕಂಥ ಲೇಔಟ್ ಇಷ್ಟು ಬಿಟ್ಟರೆ ಬೇರೆಯವ್ರನ್ನ ಖಾತೆ ಮಾಡ್ಬೋದು. ಬೇರೆಯವ್ರಿಗೆ ನೀವು ಬಿಲ್ಡಿಂಗ್ ಲೈಸೆನ್ಸ್ ಕೊಡಿ ಅಂತ ಹೇಳಿ ಸರ್ಕಾರ ಆರ್ಡರ್ ಮಾಡಿದೆ. ಇದು ಸೆಷನಲ್ಲಿ ಕೂಡ ಡಿಸ್ಕಷನ್ ಆಗುತ್ತೆ. ಮಾನ್ಯ ಇವರೇ ಅದನ್ನು ನೇರವಾಗಿ ಸೊಮ್ಮೋಟೋ ತಗೊಂಡು ಮಾತಾಡ್ತಾರೆ ಸ್ಪೀಕರ್. ನೋಡಿ ಇದು ಆಗ್ತಾ ಇದೆ, ಇಡೀ ರಾಜ್ಯದಲ್ಲಿ ಜನಗಳಿಗೆ ತೊಂದರೆ ಆಗ್ತಿದೆ ಅಂತ. ಅದಕ್ಕೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೆ. ಆ ಕ್ಯಾಬಿನೆಟ್ ಸಬ್ ಕಮಿಟಿ 2 ಸತಿ ಮೀಟಿಂಗ್ ಅಸೆಂಬಲ್ ಆಗಿದೆ. ಈ ಕ್ಯಾಬಿನೆಟಲ್ಲೋ ಅಥವಾ ಮುಂದಿನ ಕ್ಯಾಬಿನೆಟಲ್ಲೋ ಅದ್ರ ಬಗ್ಗೆ ಸ್ಪಷ್ಟವಾದಂಥ ನಿರ್ಧಾರನ ಅವ್ರು ತಗೊಂಡು ಅವ್ರು ಏನು ಕಾನೂನು ಕಳಿಸ್ತಾರೋ ಅದ್ರ ಮುಖಾಂತರ ನಾವು ಮಾಡಲಿಕ್ಕೆ ಸಾಧ್ಯ. Happy birthday to you. Happy birthday to you. 4ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಮೋಹನ ಕುಮಾರಿ ಗೊಂಬೆಗೆ ದೇವರು ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರುವವರು ಮಗುವಿನ ತಂದೆ ತಾಯಿ, ತಾತ ಅಜ್ಜಿ, ಚಿಕ್ಕಪ್ಪಂದಿರು ಹಾಗೂ ಅತ್ತೆ ಮಾವ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.